ನಿಮ್ಮಿಬ್ಬರ ಟಿಕ್ಟಾಕ್ ಜರ್ನಿ ಬಗ್ಗೆ from the beginning yes ಕಷ್ಟಪಟ್ಟು you reach at a good place right now ಸೊ ಅದ್ರ ಜರ್ನಿ ಬಗ್ಗೆ ಹೇಳಿ ತುಂಬಾ ಕಷ್ಟಪಟ್ಟಿವಿ ಅಂದ್ರೆ ಲಿಪ್ಸಿಂಗ್ ಮಾಡೋದು ಓವರ್ ಎಕ್ಸ್ಪ್ರೆಷನ್ ಕೊಡೋದು ಎಷ್ಟು ಕಷ್ಟ ಗೊತ್ತಾಗೋರು ಯಾರೋ ಕಷ್ಟಪಟ್ಟು ಬರ್ದಿದ್ದ ಡೈಲಾಗ್ ನ ಇನ್ಯಾರೋ ಕಷ್ಟಪಟ್ಟು ಹೇಳಿ ಅವ್ರ ಹತ್ರ ಆ ಡೈಲಾಗ್ ಹೇಳ್ಸಕ್ಕೆ ಇನ್ನೊಬ್ರು ಯಾರೋ ಕಷ್ಟಪಟ್ಟು ಇವ್ರ ಕಷ್ಟಕ್ಕೆ ದುಡ್ಡು ಹಾಕೋಕೆ ಇನ್ನೊಬ್ರು ಯಾರೋ ಕಷ್ಟಪಟ್ಟಿರ್ತಾರೆ ಇಷ್ಟೆಲ್ಲ ಕಷ್ಟದ ನಡುವೆ ಕಷ್ಟಪಟ್ಟು ಫೇಮಸ್ ಆಗಿರೋ ಆ ಡೈಲಾಗ್ ನ ತಗೊಂಡು ಲಿಪ್ಸಿಂಗ್ ಮಾಡಿ ಕಷ್ಟಪಟ್ಟು ಜಾತ್ರೆ ಫಿಲ್ಟರ್ಸ್ ಯೂಸ್ ಮಾಡಿ ಫೇಮಸ್ ಆಗೋದು ಎಷ್ಟು ಕಷ್ಟ ಆಗೋರು ಇದನ್ನ ನೋಡೋಕೆ ನಾನು ತುಂಬಾ ಕಷ್ಟಪಡ್ತಿದ್ದೀನಿ ಟಿಕ್ಟಾಕರ್ಸ್ನ ಇಂಟರ್ವ್ಯೂ ಮಾಡುವಂತ ಕಾಲ ನಾಳೆ ನಮ್ಮಂತ ಯೂಟ್ಯೂಬರ್ಸ್ನ ಇನ್ನೊಬ್ಬ ಯೂಟ್ಯೂಬರೇ ಬಂದು ಇಂಟರ್ವ್ಯೂ ಮಾಡಬೇಕು ಸೊ ಹೇಗಿದ್ದೀರಾ ಕ್ರೇಜಿ ಪೀಪಲ್ ನೀವು ನೋಡ್ತಾ ಇದ್ದೀರಾ ಆರ್ ಸಿ ಕ್ರಿಯೇಷನ್ಸ್ ನಾನು ನಿಮ್ಮ ರೋಸ್ಟರ್ ಹಾಯ್ ಫ್ರೆಂಡ್ಸ್ ಎಸ್ಪೆಷಲಿ ಗರ್ಲ್ ಫ್ರೆಂಡ್ಸ್ ಬನ್ನಿ ಎಲ್ರೂ ಸೇರಿ ಕಷ್ಟಪಡುವ ಮೂಡ್ ಬಂದಾಗ ಆಗಾಗ ಸ್ನೇಕ್ ಬೈಟ್ ಮಾಡ್ತಾ ಇದ್ದೀನಿ ಕೋಟಿ ಕೋಟಿ ದುಡ್ಡು ನನಗೆ ಚಿಲ್ಡ್ರೆ ಸಮ್ಮ $1,000,000 ವ್ಯಾಲ್ಯೂ ಬಾಳ್ತೀನಿ ತಮ್ಮ ಹಾ ಮ್ಯಾಗ್ಝಿನ್ ಫುಲ್ಲು ಲೋಡ್ ಆಗೈತೆ ಫೈರ್ ಇನ್ನು ಬಾಕಿ ಐತೆ ಗಲ್ಗಲಿಲು ನುಗ್ತೀನಿ ನಿಮ್ಮನೆ ಡೋರ್ ತರ್ತೀನಿ ವಿಡಿಯೋಸ್ ಮಾಡಕ್ಕಂತಲ್ಲ ಚಿಕ್ಕ ವಯಸ್ಸಿನ ನಂಗೆ ಆಕ್ಟಿಂಗ್ ಫೀಲ್ಡ್ ಅಂದ್ರೆ ತುಂಬಾ ಇಷ್ಟ ಚಿಕ್ಕ ವಯಸ್ಸಿಂದಾನು ಅನ್ಕೊಂಡಿದ್ದಾಗರು ಓ ಕಮಾನ್ ಮ್ಯಾನ್ ಈ ಭೂಮಿ ತಿರುಗೋರು ನಿಂತರು ಇವ್ರುಗಳ ಜಾತ್ರೆ ಶೋಕಿ ನಿಲ್ಲೋದಿಲ್ಲ ಹೇ ವೇಟ್ ನೀನು ಆಕ್ಟರ್ ಆಗ್ಬೇಕು ಅನ್ನೋ ಕನ್ಸನ್ನ ಹೀಯಾಳಿಸ್ತಿಲ್ಲ ಈ ರೋಸ್ಟ್ ಕೇವಲ ಮನೋರಂಜನೆಗೆ ಮಾತ್ರ ವೈಯಕ್ತಿಕವಾಗಿ ಏನೂ ಇಲ್ಲ ನೀನು ಆಗು ಮಗ ದೊಡ್ಡ ಆಕ್ಟರ್ ಆಗು ಮುಂದೆ ಒಂದು ದಿನ ಮೆಜೆಸ್ಟಿಕ್ ಕಪಾಲಿ ಟಾಕೀಸ್ ಮುಂದ್ಗಡೆ ನಿಂದು ದೊಡ್ಡ ಕಟೌಟ್ ನಿಲ್ಲಿಸ್ಬೇಕು ನೀನು ಹೀರೋ ನಾನು ಡೈರೆಕ್ಟ್ರು ಹೀರೋಯಿನ್ ಆಗಿ ನೀನೇ ಮಾಡು ವಿಶೇಷ ಪಾತ್ರದಲ್ಲಿ ಐ ಹ್ಯಾವ್ ಸ್ಟಾರ್ಟೆಡ್ ಫ್ರಮ್ 3 years ಅಂದ್ರೆ ಫಸ್ಟ್ ನನ್ನ ಫ್ರೆಂಡ್ಸ್ ಎಲ್ಲ ಫೋರ್ಸ್ ಮಾಡಿದ್ರು ನಂಗೆ ಮಾಡಕ್ಕೆ ಟಿಕ್ಟಾಕ್ ಮಾಡು ಮ್ಯೂಸಿಕಲಿ ಮಾಡು ಲೈಕ್ ಇಟ್ ವಾಸ್ ಅ ಮ್ಯೂಸಿಕಲಿ ಹೌದು ಮ್ಯೂಸಿಕಲಿ ಎಲ್ರಿಗೂ ಗೊತ್ತು ಇದು ಎಲ್ರು ಇದೇ ಶೋಕಿಗಳನ್ನ ತಾನೇ ಮಾಡ್ಕೊಂಡ್ ಬಂದಿದ್ದು ಈ ಹುಡುಗಿಗೆ ಇವಳು ಫ್ರೆಂಡ್ಸ್ ಫೋರ್ಸ್ ಮಾಡಿದ್ರಂತೆ ಇದಕ್ಕೆ ಇನ್ನು ಪಿಯರ್ ಪ್ರೆಷರ್ ಈ ಹುಡುಗಿ ಬಾವಿಗೆ ಬಿದ್ದಿದ್ದಾಳೆ ನಿನ್ ಫ್ರೆಂಡ್ಸ್ ಸರಿ ಇಲ್ಲ ಚೇಂಜ್ ಮಾಡ್ಕೊ ಮೊದ್ಲು ಏನೇಮ್ಮ ವರ್ಷ ನೀನ್ ಮ್ಯೂಸಿಕಲಿ ಮಾಡ್ತಿಲ್ವಾ ನೋಡಿಲ್ಲಿ ಜೊಲ್ ಪಾರ್ಟಿಗಳೆಲ್ಲ ಮ್ಯೂಸಿಕಲಿ ಟಿಕ್ಟಾಕ್ ಅಲ್ಲೇ ಬಿದ್ದಿರ್ತಾರೆ ಕಣೇಮ್ಮ ಅಯ್ಯೋ ಬಿಡ್ರೇಮ್ಮ ಹುಡುಗಿರಾ ನನಗೆ ಟ್ಯಾಲೆಂಟೇ ಇಲ್ಲ ಅದ್ರಲ್ಲಿ ನಾನು ಹಿಟ್ಟೇ ಆಗೋದಿಲ್ಲ ಅಲ್ಲ ಕಣೆಮ್ಮ ವರ್ಷ ಟ್ಯಾಲೆಂಟ್ ಯಾಕೆಮ್ಮ ನೀನ್ ಹುಡುಗಿ ಅಲ್ವಾ ಇರೋದೆಲ್ಲ ಇದೆ ನಿನ್ನ ಹತ್ರ ಹೇಳಿಲ್ವಾ ಜೊಲ್ ಪಾರ್ಟಿಗಳು ಅಂತ ಫ್ಯೂಚರ್ ಪ್ಲಾನ್ ಕೇಳ್ತಾ ಇರ ಅದೇ ಒಂದೊಂದು 10 ವರ್ಷ ಆದ್ಮೇಲೆ ಎಲ್ಲರ ಅಪ್ಪ ಅಮ್ಮನ ಒಪ್ಸಿ ಮದುವೆ ಆಗಿ ಚೆನ್ನಾಗಿರ ಒಪ್ಪಿದಾರೆ ಅರೆ ಇನ್ನು ನಮ್ ಕಾಲ್ ಮೇಲೆ ನಿಂತ್ಕೋಬೇಕ ನಾವು ಅಲ್ಲಿ ನಿಬ್ಬಿ ಪ್ರೇಮ ಕಥೆಗೆ ಜೀವಂತ ಉದಾಹರಣೆ ಇವರು ಐ ಆಮ್ ನಾಟ್ ಜಲಸ್ ಆಫ್ ದಿಸ್ ಕಪಲ್ ಏನೋ ನಮ್ಗೆಲ್ಲ ಯಾರು ಬರ್ತಾರೆ ಗುರು ಹುಡುಗಿರು ನಮ್ಮನ್ನ ಮಾತಾಡ್ಸೋದಿರ್ಲಿ ಮೆಸೇಜ್ ಕೂಡ ಮಾಡೋದಿಲ್ಲ ನಮ್ಗೇನ್ 6 ಪ್ಯಾಕ್ಸ್ ಇದೆಯೋ KTM ಬೆನ್ಸ್ ಇದೆಯೋ ನಾವೇನ್ ರಿಚ್ ಅಟ್ಲೀಸ್ಟ್ ನೋಡೋಕೆ ಒಂದೊಳ್ಳೆ ಹ್ಯಾಂಡ್ಸಮ್ ಫೇಸ್ ಇದೆಯೋ ಬಟ್ ಸ್ಟಿಲ್ ಐ ಏಮ್ ಫಾರ್ ಸಿತಾರ ಕಾಂಜಿ ಪಿಂಜಿಗಳ ಹಿಂದೆ ಬಿದ್ದವರು ನಮ್ಮನ್ನು ರಿಜೆಕ್ಟ್ ಮಾಡಿಲ್ಲ ಟೋಪಿ ಹಾಕಿದ್ರೆ ಅವಮಾನ ಅದೇ ಸಿತಾರ ತರದವ್ರು ಚಾಕು ತಗೊಂಡು ಪರ ಅಂತ ಕೊಯ್ದ್ರು ನೋವಾಗೋದಿಲ್ಲ ಒಂದು ಹೆಮ್ಮೆ ಗುರು ಸಿತಾರ ಅಂದ್ರೆ ಈಗ ವರುಣ್ನ ನೋಡಿ ಈಸ್ ಅ ಸ್ಮಾರ್ಟ್ ಸಾರಿ ಗೈ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ವೀಕು ಸ್ಮಾರ್ಟ್ ಹ್ಯಾಂಡ್ಸಮ್ ಆಗಿದ್ದಾನೆ ಹೇಳಬಾರ್ದು ಆದ್ರೂ ಇವನ್ ರೇಂಜಿಗೆ ವರ್ಷ ಮೇಡಮ್ ಕಡಿಮೆನೆ ಆದ್ರು ಅಮ್ಮ ಮೇಕಪ್ ಹಾಕಿದ್ರೆ ಮಾತ್ರ ಚೆನ್ನಾಗಿ ಕಾಣಿಸ್ತಾಳೆ ಆದ್ರೆ ಇವನು ನಾರ್ಮಲ್ ಫೋಟೋಗೆ ಸ್ವಲ್ಪ ಬ್ರೈಟ್ನೆಸ್ ಕೊಟ್ಟರು ಸಾಕು ಹೀರೋ ತರ ಕಾಣಿಸ್ತಾನೆ ವರುಣಿಗೆ ಒಂದು ಬಿಟ್ಟಿ ಸಜೆಷನ್ ಕೊಡ್ತೀನಿ ಬಿಟ್ಟಿ ಇದು ಬೇಕಿರೋ ತಗೋಬೋದು ಬೇಡಾದ್ರೆ ಇಲ್ಲ ಗುರು ನಿನಗೆ ಅವಳು ಸೆಟ್ ಆಗಲ್ಲ ಗುರು ಏನೋ ಅವಸರದಲ್ಲಿ ಬರ್ಗೆಟ್ಟು ಕಮಿಟ್ ಆಗಿದೆಯಾ ಅನ್ನಿಸ್ತಿದೆ ನಂಗೆ ನಮ್ಗೆ ಯಾಕೆ ಬೇಕು ಗುರು ಬೇರೆಯವ್ರ ಸಂಸಾರದ ವಿಚಾರ ನಮ್ಮ ಜೀವನನೇ ಹಳಸೋಗಿದೆ ಏನ್ರೇ ಮಾ ಕ್ಯೂಟ್ ಗರ್ಲ್ಸ್ ದೇವದತ್ ಪಡಿಕಲ್ಲು ವರುಣ್ ಆರಾಧನ್ ಅಕೌಂಟ್ ಅಲ್ಲಿ ಕ್ರಶ್ ಅಂತ ಕಮೆಂಟ್ ಮಾಡಿದ್ದಾಗಿದ್ರೆ ಸ್ವಲ್ಪ ನಮ್ಮ ಇನ್ಸ್ಟಾ ಅಕೌಂಟ್ ಕಡೆನೂ ಬಂದ್ರೇಮಾ ಫಾಲೋ ಮಾಡ್ರೇಮಾ at RC Creations 27 ಏನೋ ಅನ್ಸಿದ್ ಹೇಳಿದ್ನಪ್ಪ ಲವ್ ಈಸ್ ಬ್ಲೈಂಡ್ So what do you love and hate about each other? ಟಿಕ್ಟಾಕ್ ಕಪಲ್ಗೆ ಏನ್ ಪ್ರಶ್ನೆ ಕೇಳ್ತಿದ್ಯಾ ಗುರು ದೇ ಲವ್ ಟಿಕ್ಟಾಕ್ ಐ ಮೀನ್ ತಿರ್ಕೇಶ್ ಓಕೆ ದೇ ಹೇಟ್ ಟ್ರೋಲ್ಸ್ ನಾ ಮಾಡೋದು ರೋಸ್ಟು ಮಾರವೋ ತಮಾಷೆಗೆ ಕಾಲೆಳೆದು ಕೈ ಬಿಡ್ತೀನಿ ಅಷ್ಟೇ ಈ 2 ತುಕಾಲಿಗಳನ್ನ 2 ತುಕಾಲಿಗಳ ಇಂಟರ್ವ್ಯೂ ಮಾಡ್ತಿದ್ದಾವೆ ಆಬ್ವಿಯಸ್ಲಿ ಅವ್ರದ್ದು ಅದೇ ಬ್ಯಾಕ್ ಗ್ರೌಂಡ್ ಇವಳು ದಿಶಾ
ಕ್ರಿಯೇಟಿವ್ ಕನ್ನಡಿಗ 1.5 ತಿಂಗಳಿಂದ ಮಾಡ್ಕೋತಿದ್ದಾನೆ ದಿಶಾಗೆ ದಿಗ್ಬಂಧನ ಹಾಕಿ ಅಂತ. ದಿಶಾ ಅಂದ್ರೆ ನಾನು ಯಾವುದೋ ಬಿಂದುಗೌಡ ರೇಂಜಿನ ಸೆಲೆಬ್ರಿಟಿ ಅನ್ಕೊಂಡೆ, ಈ ತುಕಾಲಿನ ಗುರು. ಇವನನ್ನೆಲ್ಲೋ ನೋಡಿದ್ದೀನಲ್ಲ, ನೆನಪಾಗ್ತಿಲ್ಲ. ಅಂಡ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಟು ನೋ ಅಬೌಟ್ ಹಿಮ್. ಸುಮ್ಮನೆ ಇವನ ಹೆಸರನ್ನ ಕಮೆಂಟ್ ಮಾಡಿ ನಿಮ್ಮ ಎನರ್ಜಿ ಯಾಕೆ ವೇಸ್ಟ್ ಮಾಡ್ಕೋತೀರಾ ಅಂತೀರಾ? ಸೊ ಐ ಸೆಡ್ ಬಾಯ್ಸ್ ಆರ್ ಸ್ಟ್ರಾಂಗ್, ಸೊ ಯು ಶುಡ್ ಆಸ್ಕ್ ಅಸ್. But boys are emotionally very weak. ಕರೆಕ್ಟ್ ಅನ್ಕೊಂಬಿಟ್ರಾ? ನಿಮ್ಮನ್ನ ನೀವು ಬಾಯ್ಸ್ ಗ್ರೂಪಿಗೆ ಸೇರಿಸ್ಕೊಂಡ್ರ ಇರ್ಲೇಬೇಡಿ, ನಿಮ್ ಕಷ್ಟ ನಂಗೂ ಅರ್ಥ ಆಗತ್ತೆ. ಸೋಷಿಯಲ್ ಮೀಡಿಯಾಲಿ ಒಂದು ಹುಡುಗಿ ರಾತ್ರಿ ಫೇಮಸ್ ಆಗ್ತಾಳೆ, ಆದ್ರೆ ಹುಡುಗ ಟ್ಯಾಲೆಂಟ್ ಇದ್ರೂ ಬೆಳಕಿಗೆ ಬರಲ್ಲ. ಇವನು ಮುಖ ನೋಡು, ಪಕ್ಕದಲ್ಲಿ ಹುಡುಗಿ ಕೂತಿದ್ದಾಳೆ, ಫ್ಲರ್ಟ್ ಮಾಡಕ್ ಆಗ್ತಿಲ್ಲ. ಅದೇ ನಾನಾಗಿದ್ದಿದ್ರೆ ಹುಡುಗಿ ಯಾರೇ ಇರ್ಲಿ ಹೆಂಗೆ ಇರ್ಲಿ ಕೈ ಚಳಕ ತೋರಿಸಿ ಐ ಮೀನ್ ಫ್ಲರ್ಟ್ ಮಾಡ್ತಿದ್ದೆ ಅನ್ನಪ್ಪ. ಇಲ್ಲಿವರೆಗೂ ಒಂದು ಹುಡುಗಿನೂ ಇಂಪ್ರೆಸ್ ಮಾಡಕ್ಕಾಗಿಲ್ಲ, ನಾನು ಫ್ಲರ್ಟು. ಸಿತಾರ ತರ ಹುಡುಗಿ ಸಿಕ್ತಿಲ್ಲ ಗುರು, ಅಷ್ಟೇ. ನಮ್ ಜರ್ನಿಲಿ ತುಂಬಾ ಕಿಲಾಡಿಗಳನ್ನ ನೋಡಿದೀವಿ, ಆದ್ರೆ ಕಿಲ್ ಮೆರಿನಾ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಲವ್ ಡಿಪಿ ಗೋಯಿಂಗ್ ಇನ್ಸೈಡ್ ಐ ಶಟ್ ಪಟ್ಟಿ ಶಟ್. ನಿಮ್ಮ ಅಪ್ಪ ಯಾರು? ರಾಜ್ಯದ ರೇಸಾಯಿ. ನೀವು ತುಂಬಾ ರಿಚ್ ಮಾಡ್ಕೊಂಡಿದ್ದೀರಾ. ಐ ರಿಚ್ ಮಾಡ್ಕೊಂಡಿದ್ದೀನಿ. ಡೋಂಟ್ ವರಿ, ನಿಮ್ಮ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಐ ವಿಲ್ ಕಮಿಂಗ್ ಸೂನ್. ಹೇ ನಿಮ್ಮನ್ನ ನಮ್ ಮಾವ ನಿಮ್ಮೆಲ್ರಿಗೂ ಬಾವ ನಿಮ್ ಅಕ್ಕನ್ ಚೆನ್ನಾಗ್ ನೋಡ್ಕೊಳ್ರು. ನಾನು ಸ್ಕೂಲಲ್ಲಿದ್ದಾಗ ಟೀಚರ್ಗಳು ಬೋರ್ ಆಗಿ ಲಾಸ್ಟ್ ಒಂದು 10 ನಿಮಿಷ ಎಂಟರ್ಟೈನ್ಮೆಂಟ್ ಇರಲಿ ಅಂತ ನನ್ನ ಕರೆಸ್ಬಿಟ್ಟು ಹಿಂಗೆ ಸಿನಿಮಾ ಡೈಲಾಗ್ ಹೇಳಿಸ್ತಿದ್ರು. ನಾನು ಹೇಳ್ತಿದ್ದೆ, ಅದು ಆಗ ಮಾಡಿದ್ರೆ ಚಂದ, ಈಗ ಮಾಡಿದ್ರೆ ಟ್ಯಾಲೆಂಟ್ ಅನ್ನಲ್ಲ. ನನ್ನ ಫ್ರೆಂಡ್ ಒಬ್ಬ ಅಜಯ್ ಅಂತ ದಿನಾ KGF ಫಿಲ್ಮ್ ನೋಡ್ತಿದ್ದ. ಮೊಬೈಲಲ್ಲಿ ಅದೊಂದೇ ಫಿಲ್ಮ್ ಇತ್ತು ಅವನ ಹತ್ರ. ನೀನು ಬರೀ ಎಷ್ಟು ಡೈಲಾಗ್ ಹೊಡಿತಿದ್ಯಾ ಗುರು? ಅವನು ಎಲ್ಲಾ ಕ್ಯಾರೆಕ್ಟರ್ ಡೈಲಾಗು ಟೈಮಿಂಗಲ್ಲಿ ವಿತ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೇಳ್ತಿದ್ದ. ಹಾಗೆ ನೋಡಿದ್ರೆ ಅವನನ್ನ ಪಬ್ಲಿಕ್ ಟಿವಿ ರಂಗಾಯಣನೇ ಇಂಟರ್ವ್ಯೂ ಮಾಡ್ಬೇಕಿತ್ತು. ಸೊ ಇವ್ರ ಅಮ್ಮನ ಒಪ್ಕೊಂಡಿದ್ದಾರೆ. ಸೊ ಅಷ್ಟೆಲ್ಲ ಡೀಪ್ ಆಗೇನು ಹೋಗಿಲ್ಲ, ಮದುವೆ ಆಗ್ಬೇಕಂತಾನೆ ಹೋಗಿಲ್ಲ. ಸೊ ಇವಾಗ ಲವ್ ಮಾಡ್ಕೊಂಡು ಚೆನ್ನಾಗಿದ್ದೀವಿ. ಸೊ ಮುಂದೆ ಇನ್ನೊಂದು 10 ವರ್ಷ ಆದ್ಮೇಲೆ ಮದುವೆ ಆಗಿ ಮುಂದೆ ಏನೋ ಮಾಡೋಣ, ಜೀವನದಲ್ಲಿ ಸಾಕ್ಸೋಣ. ನಾನು ವರುಣ್ನ ಸಪರೇಟ್ ಆಗಿ ರೋಸ್ಟ್ ಮಾಡಿ, ಆಮೇಲೆ ವರ್ಷನ ರೋಸ್ಟ್ ಮಾಡಿ, ಕೊನೆಗೆ ಇಬ್ರು ಒಟ್ಟಿಗೆ ಹಾಕೊಂಡು ರೋಸ್ಟ್ ಮಾಡಿ 1 ಇಯರ್ ಆಗ್ತಾ ಬಂತು. ಇನ್ನೂ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ. ಈ ಗ್ಯಾಪ್ ಅಲ್ಲಿ ನನಗೆ ಗೊತ್ತಿರೋ ಒಂದು ಹುಡುಗಿ 4-5 ಜನ ಹುಡುಗರಿಗೆ ನಾನು ನಿನ್ನ ಗರ್ಲ್ ಫ್ರೆಂಡ್ ಆಗ್ಬೇಕು, ನೀನ್ ನನ್ನ ಗಂಡ ಆಗ್ಬೇಕು, ನಿನ್ ಜೊತೆ ಸಂಸಾರ ಮಾಡ್ಬೇಕು, ನೀನಿಂದ ನನಗೊಂದು ಬೇಬಿ ಬೇಕು ಅಂದಿದ್ದಾಳೆ. ಆ ಹುಡುಗಿನ ನೋಡಿ ಹುಡುಗಿರ್ ಸರಿ ಇಲ್ಲ ಅನ್ಕೊಂಡಿದ್ದೆ. ಆದ್ರೆ ವರ್ಷ ತುಕಾಲಿ ಟಿಕ್ ಟಾಕರೇ ಆಗಿರ್ಬೋದು, ಆದ್ರೆ ರಿಲೇಶನ್ಶಿಪ್ ಹಂಗೆ ಉಳ್ಕೊಂಡಿದೆಯಲ್ಲ, ಅದನ್ನು ಮೆಚ್ಚಲೇಬೇಕು. ಆದರೂ ವರುಣ್ ಹುಷಾರು ಮಗ, ಹುಡುಗಿರು ಸರಿ ಇಲ್ಲ, ಹುಡುಗಿರು ಮೋಸ ಮಾಡ್ತಾರೆ. ಅಷ್ಟೊಂದು ಡೀಪಾಗಿ ಹೋಗ್ಬೇಡ, ಸರ್ಫೇಸ್ ಲೆವೆಲಲ್ಲಿರೋ. ಬೇಕಿದ್ರೆ ನಮ್ಮ ಮಠಕ್ಪ, ಅವಾಗ ನಿನಗೆ ಒಳ್ಳೆ ಫ್ಯೂಚರ್ ಇದೆ ಮಾರ. ಇವಳೇನಾದರೂ ವರುಣ್ಗೆ ಮೋಸ ಮಾಡಿದರೆ ನಾನೇ ಇವಳ ಮೇಲೆ ಕೇಸ್ ಹಾಕ್ತೀನಿ. ಯಾವುದೇ ಹುಡುಗಂಗೆ ಮೋಸ ಮಾಡಿದರೆ ಬನ್ನಿ ಕೇಸ್ ಹಾಕೋಣ. ಚಾಟ್ ಸ್ಕ್ರೀನ್ ಶಾಟ್ ಹಿಡ್ಕೊಳ್ಳಿ, ಕಾಲ್ ರೆಕಾರ್ಡಿಂಗ್ ಹಿಡ್ಕೊಳ್ಳಿ, ಖರ್ಚು ಮಾಡಿದ ದುಡ್ಡಿಗೆ ಬಿಲ್ ಹಿಡ್ಕೊಳ್ಳಿ, ಜೊತೆಗೆ ಸುತ್ತಿದ ಫೋಟೋಸು, ಪ್ರೈವೇಟ್ ಫೋಟೋಸು, ಬಿಟ್ಟೋಕೆ ಬ್ರೇಕಪ್ಪಿಗೆ ಕೊಟ್ಟಿರೋ ತುಕಾಲಿ 3rd ಕ್ಲಾಸ್ ರೀಸನ್ ಇದ್ರೆ ಕೇಸ್ ನಮ್ಮದೇ. ನಾನು ಹಾಕ್ತಿದ್ದೀನಿ, ಬನ್ನಿ ನೀವು ಹಾಕಿ. ಆವಾಗವಾಗ ಗಂಡಸರ ಪರವಾಗಿಯೂ ಧ್ವನಿ ಎತ್ತಬೇಕು, ಇಲ್ಲಾಂದ್ರೆ ಗಂಡಸರೇ ಇಲ್ಲ ಅನ್ಕೊಂಡ್ಬಿಡ್ತಾರೆ ಗುರಿ. ಸಮಾಜದಲ್ಲಿ ತುಂಬಾ ಎಮೋಷನಲ್ ಆದೆ ಅನ್ಸುತ್ತೆ ಅಲ್ವಾ? ನಿಮ್ಗೆ ವರ್ಷ ಇಂಪಾರ್ಟೆಂಟಾ ಇಲ್ಲ ನಿಮ್ ಕರಿಯರ್ ಇಂಪಾರ್ಟೆಂಟಾ? ಆಕ್ಚುಲಿ ಕ್ವಶನ್ ಬಾ ಮಾಡ್ಕೋತೀನಿ. ಸೊ ಈ ತರ ಎಲ್ಲ ಕೇಳ್ಬಿಡಿ ನಂಗೆ. ಅಲ್ಲ ಹಠ ಗುರು, ಹಠ, ಸರ್ಯ ಹಠ. ನಿಂಗಿದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗು ಶಿವನೇ, ಬ್ಯಾಗು ಹಿಡಿ ಸೀದಾ ನಡಿ, ಬ್ಯಾಗು ಹಿಡಿ ಮನೆಗ್ ನಡಿ. ಏನಂತ ಪ್ರಶ್ನೆ ಕೇಳ್ತಿದೀಯಾ ಗುರು? ನಿಜ ನಂಗೆ ಇವ್ರಿಬ್ರು ರಿಲೇಶನ್ಶಿಪ್ ಹಾಳು ಮಾಡಕ್ ಇಷ್ಟ ಇಲ್ಲ. ಕೊನೆವರೆಗೂ ಹಿಂಗೆ ಇರ್ಲಿ ಅಂತ ದೇವ್ರ ಹತ್ರ ಬೇಡ್ಕತೀನಿ. ಆದ್ರೆ ಇವ ಹಿಂಗ್ ಹೊಟ್ಟೆ ಅವರಿ ಮೊದ್ಲಿಂದಾನು ಕಾಂಟ್ರವರ್ಷಿಯಲ್ ಕ್ವಶನ್ಸ್ ಕೇಳಿಸ್ತಿದ್ದಾನೆ. ಅಗ್ನಿ ಸಾಕ್ಷಿ ಚಂದ್ರಿಕಾ, ಪುಟ್ಗೌರಿ ಮದುವೆಲಿ ಹಿಮನ್ ಅತ್ತೆ, ಮಹಾಭಾರತ ಶಕುನಿ ತರದ ಮೆಂಟಾಲಿಟಿ ಇವನದು. ವರುಣ್ ಸರಿಯಾಗಿ ಇಟ್ಟ ಪಾಯಿಂಟು, ಫಿಟ್ಟಿಂಗ್ ಇಟ್ಟು ಮಜಾ ತಗೊಳ್ಳೋದೆ ಇವ್ರ ಇಂಟರ್ವ್ಯೂನ ಮೇನ್ ಉದ್ದೇಶ. ಈ ಇಂಟರ್ವ್ಯೂನ ಬಾಯ್ ತಕ್ಕೊಂಡು ನೋಡಿದ ಅದೆಷ್ಟೋ ಜನರ ಶಾಪ ಸುಮ್ಮನೆ ಬಿಡಲ್ಲ ಇವ್ರನ್ನ. ಸಬ್ಸ್ಕ್ರೈಬ್ ಬಟನ್ ಕೆಂಪಗಿದೆ, ಕಿಸ್ ಮಾಡ್ತಿರೋ ಹಗ್ ಮಾಡ್ತಿರೋ ಗೊತ್ತಿಲ್ಲ, ಒಟ್ನಲ್ಲಿ ಅದು ಕ್ಲಿಕ್ ಆಗಬೇಕು, ಅದ್ರ ಕಲರ್ ಚೇಂಜ್ ಆಗಬೇಕು ಅಷ್ಟೇ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಗ್ತಾ ಇರಿ. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.